ತನ್ನ ಗ್ರಾಹಕರಿಗೆ ನಿರಂತರವಾಗಿ ಆಫರ್ಗಳನ್ನು ಕೊಡ್ತಾ ಬಂದಿರುವ ರೆನಾಲ್ಟ್ ಮಂಗಳೂರು ಇನೋಕ್ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಪುತ್ತೂರು ಭಾಗದ ಜನತೆಗೆ ಅತ್ಯಪೂರ್ವ ಕೊಡುಗೆಯೊಂದನ್ನು ಕೊಡ್ತಾ ಇದೆ. ರೆನಾಲ್ಟ್ ಮಂಗಳೂರು ವತಿಯಿಂದ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಫೆಬ್ರವರಿ 12ರಿಂದ 16ರವರೆಗೆ ನಮ್ಮ ರೆನಾಲ್ಟ್ ಗಾಡಿ ಹಬ್ಬವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಕೂಡ ದೊರೆತಿದೆ. ವಿಶ್ವಪ್ರಸಿದ್ಧ ರೆನಾಲ್ಟ್ ನಿರ್ಮಿತ ಕಾರುಗಳನ್ನು ಕರಾವಳಿ ಭಾಗದ ಜನತೆಗೆ ಪೂರೈಸುತ್ತಾ ಭರ್ಜರಿ ಕೊಡುಗೆಗಳನ್ನು ಕೂಡ ನೀಡುತ್ತಾ ಬಂದಿರುವ ರೆನಾಲ್ಟ್ ಮಂಗಳೂರು ಇನೋಕ್ ಟ್ರೇಡಿಂಗ್ ಇದೀಗ ಪುತ್ತೂರಿನ ಜನತೆಗೆ ಅತ್ಯಪೂರ್ವ ಅವಕಾಶಗಳನ್ನು ಒದಗಿಸಿದೆ. ಪುತ್ತೂರಿನ ಅಧಿಕೃತ ಡೀಲರ್ ಪುತ್ತೂರು ದರ್ಬೆ ಬೈಪಾಸ್ನ ಗುರುಪ್ರಸಾದ್ ಬಿಲ್ಡಿಂಗ್ನಲ್ಲಿ ಕಾರ್ಯಾಚರಿಸುತ್ತಿರುವ ಇನೋಕ್ ಟ್ರೇಡಿಂಗ್ನೊಂದಿಗೆ ನಮ್ಮ ರೆನಾಲ್ಟ್ ಗಾಡಿ ಹಬ್ಬವನ್ನು ಆಯೋಜಿಸಲಾಗಿದೆ. ಫೆಬ್ರವರಿ 12ರಿಂದ 16ರವರೆಗೆ ನಡೆಯಲಿರುವ ರೆನಾಲ್ಟ್ ಗಾಡಿ ಹಬ್ಬಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ. ನಾನು 1.5 ತಿಂಗಳ ಹಿಂದೆ ಈ ಒಂದು ರೆನಾಲ್ಟ್ ಟ್ರೈಬರ್ ಎಂಬ ಒಂದು ಗಾಡಿಯನ್ನು ತಗೊಂಡಿದ್ದೆ. ನನಗೆ ಬಹಳ ಖುಷಿಯಾಯಿತು. ಇದರ ಬಗ್ಗೆ ನಮಗೆ ಇಲ್ಲಿಯ ಎಕ್ಸಿಕ್ಯೂಟಿವ್ ಆದಂತಹ ಮಹೇಶ್ ಅವರು ನನಗೆ ಇದರ ಪೂರ್ಣ ಮಾಹಿತಿಯನ್ನು ಕೊಟ್ಟು ಅವರ ಎಲ್ಲ ಮಾಹಿತಿಯನ್ನು ತಗೊಂಡು ನಾನು ಈ ಗಾಡಿಯ ಬಗ್ಗೆ ಬಹಳ ಖುಷಿಪಟ್ಟಿದ್ದೇನೆ. ಹಾಗೆ ಇನ್ನು ಯಾರಾದರೂ ತಗೊಳ್ಳೋರಿದ್ದರೆ ಖಂಡಿತವಾಗಿ ನೀವು ರೆನಾಲ್ಟ್ ಟ್ರೈಬರ್ ಅನ್ನು ತಗೊಂಡು ನೀವು ಯೂಸ್ ಮಾಡಿ. ಖಂಡಿತವಾಗಿ ಒಳ್ಳೆಯ ಗಾಡಿ, ನೀವೆಲ್ಲ ಇದಕ್ಕೆ ತಗೊಳ್ಬಹುದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸಿ. ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ರೈತ ಮೋರ್ಚಾದ ಕಾರ್ಯದರ್ಶಿ ಹಾಗೂ ಫೇಸ್ ನಿರ್ದೇಶಕರಾದ ರಾಘವೇಂದ್ರ ಭಟ್ ಅವರು ದೀಪ ಪ್ರಜ್ವಲನೆ ಮಾಡುವ ಮೂಲಕ ನಮ್ಮ ರೆನಾಲ್ಟ್ ಗಾಡಿ ಹಬ್ಬಕ್ಕೆ ಚಾಲನೆಯನ್ನ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು ಅತ್ಯುತ್ತಮ ಸೇವೆಯನ್ನ ನೀಡುವ ಮೂಲಕ ಜನತೆಯ ಪ್ರೀತಿ ವಿಶ್ವಾಸವನ್ನ ಗಳಿಸಿಕೊಡುವಲ್ಲಿ ಸಂಸ್ಥೆಯು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. SUV ಮತ್ತು MUV ಈ ಎರಡು ವೆಹಿಕಲ್ಗಳು ನಮ್ಮ ಈಗದ ಇಲ್ಲಿಯ ಒಂದು ಪರಿಸ್ಥಿತಿಗೆ ಒಂದು ಒಳ್ಳೆಯಂಥ ಸ್ಟರ್ಡಿ ವೆಹಿಕಲ್ಗಳು. ನಮ್ಮ ಹಳ್ಳಿಯಾಗಲಿ ಪೇಟೆಗಾಗಲಿ ಬೇಕಾಗುವಂಥ ಒಂದು ಸ್ಪೇಷಿಯಸ್ ಇರುವಂಥ ವೆಹಿಕಲ್. ಇದನ್ನು ಎಲ್ಲರೂ ತಗೊಳ್ಬಹುದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೀನಿ. ರೆನಾಲ್ಟ್ ನಮ್ಮ ಗಾಡಿ ಹಬ್ಬ ಎಂಬುದು ನಾವು ಈ ಪುತ್ತೂರು ಏರಿಯಾದಲ್ಲಿ 1 ವಾರ ನಡೆಸಿಕೊಡುವಂತಹ ಕಾರ್ಯಕ್ರಮ. ನಮ್ಮ ಪುತ್ತೂರಲ್ಲಿ ಇವಾಗಲೇ ಒಂದು ಸಣ್ಣ ಶೋರೂಮ್ ಉಂಟು ರೆನಾಲ್ಟ್ ಇದು. ಸೊ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ಅಂದರೆ ಸುಳ್ಯ, ಉಪ್ಪಿನಂಗಡಿ ಇರ್ಬೋದು, ಸುತ್ತಮುತ್ತಲಿನ ಪ್ರದೇಶಕ್ಕೆ ಒಂದು ಗೊತ್ತಾಗಬೇಕಂತೇಳಿ ನಾವೊಂದು ನಮ್ಮ ರೆನಾಲ್ಟ್ ಗಾಡಿ ಹಬ್ಬ ಎಂಬ ಒಂದು ಕಾರ್ಯಕ್ರಮವನ್ನು 1 ವಾರದ್ದು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ಇವಾಗಲೇ ಇನಾಗ್ರೇಷನ್ ಆಗಿದೆ. ಸೊ ರೆನಾಲ್ಟಲ್ಲಿ ವಿವಿಧ ಶ್ರೇಣಿಯ ಕಾರುಗಳುಂಟು. 3 ಲಕ್ಷದಿಂದ 15 ಲಕ್ಷದವರೆಗೆ ವಿವಿಧ ಶ್ರೇಣಿಯ ಕಾರುಗಳುಂಟು. ಸೊ ಇಲ್ಲಿ ನಾವು ಡಿಸ್ಪ್ಲೇಗೆ ನಮ್ಮ ಹೈಯೆಸ್ಟ್ ಸೆಲ್ಲಿಂಗ್ ಮಾಡೆಲ್ ಅಂದರೆ ರೆನಾಲ್ಟ್ ಕ್ವಿಡ್ ಮತ್ತು ರೆನಾಲ್ಟ್ ಟ್ರೈಬರ್ ಹೊಸ ಬಂದಂಥ ಕಾರು. ನಮ್ಮ ಪುತ್ತೂರು ಸುಳ್ಯ ಮಾರ್ಕೆಟ್ಗೆ ಹೇಳಿಸಂಥ ಕಾರು 7 ಸೀಟರ್ ಕಾರ್. ಇದು ಟ್ರೈಬರ್ ಅಂತ, ಇದು ಹೊಸತು ಬಂದದಂತ. ಈ ವೇಳೆ ಉದ್ಯಮಿ ಚಂದ್ರಕಾಂತ್ ಭಟ್, ರೈಲ್ವೆ ಇನ್ಸ್ಪೆಕ್ಟರ್ ಪುಟ್ಟುಶೆಟ್ಟಿ ಸಕಲೇಶ್ಪುರ, ಕವಯತ್ರಿ ಶಾಂತಕುಂಟಿನಿ, ರೆನಾಲ್ಟ್ ರೂರಲ್ ಮ್ಯಾನೇಜರ್ ಎಸ್ ಬಾಲಕೃಷ್ಣ, ಇನೋಕ್ ಟ್ರೇಡಿಂಗ್ನ ಬಿಸಿನೆಸ್ ಹೆಡ್ ಮೊಹಮ್ಮದ್ ರಿಜ್ವಾನ್, ಟೀಮ್ ಲೀಡರ್ ಮುಖೇಶ್ ಕುಮಾರ್, ಎಕ್ಸಿಕ್ಯೂಟಿವ್ ಮಾಧವ, ದೀಪಾ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಮ್ಮ ರೆನಾಲ್ಟ್ ಗಾಡಿ ಹಬ್ಬದಲ್ಲಿ ಪಾಲ್ಗೊಳ್ಳುವ ಗ್ರಾಹಕರಿಗೆ ಭರ್ಜರಿ ಕೊಡುಗೆಗಳು ಕಾದಿವೆ. ಸ್ಥಳದಲ್ಲೇ ಬುಕಿಂಗ್ ಮಾಡುವ ಗ್ರಾಹಕರಿಗೆ 2 ಗ್ರಾಂನ ಚಿನ್ನದ ನಾಣ್ಯ ಉಡುಗೊರೆಯಾಗಿ ಲಭಿಸಲಿದೆ. ಗ್ರಾಮೀಣ ಪ್ರದೇಶದ ಚಾಲನೆಗೆ ಅತ್ಯುತ್ತಮವಾಗಿರುವ 3 ರಿಂದ 15 ಲಕ್ಷ ರೂಪಾಯಿವರೆಗಿನ ವಿವಿಧ ಶ್ರೇಣಿಯ ಕಾರುಗಳು ಲಭ್ಯವಿದೆ. ರೆನಾಲ್ಟ್ ಕ್ವಿಡ್ ಕಾರಿನ ಮೇಲೆ 80,000ವರೆಗೆ ರಿಯಾಯಿತಿ ನೀಡಲಾಗಿದೆ.
ಜೊತೆಗೆ ರೆನಾಲ್ಟ್ ಡಸ್ಟರ್ನ ಮೇಲೆ 2 ಲಕ್ಷ ರೂಪಾಯಿವರೆಗೆ ರಿಯಾಯಿತಿ ಕಾದಿದೆ. ರೆನಾಲ್ಟ್ ಟ್ರೈಬರ್ನ ಮೇಲೆ 10,000 ರೂಪಾಯಿ ಮೌಲ್ಯದ ಆಕ್ಸೆಸರೀಸ್ಗಳು ಉಚಿತವಾಗಿ ಲಭಿಸಲಿದೆ. ಈ ಮೂಲಕ ಅತ್ಯುತ್ತಮ ಅವಕಾಶ ಪುತ್ತೂರಿನ ಜನತೆಗೆ ಲಭಿಸಿದೆ. ಅನೀಶ್, V4 ನ್ಯೂಸ್ 24 7 ಪುತ್ತೂರು.